ಮಂಜೇಶ್ವರದ ಹೊಸಂಗಡಿಯ ರಾಜಧಾನಿ ಜ್ಯುವೆಲ್ಲರಿಯಲ್ಲಿ ನಡೆದ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿ ತನಿಖಾ ತಂಡಕ್ಕೆ ಮಹತ್ವದ ಸುಳಿವು ಲಭಿಸಿದ್ದು, ದರೋಡೆಕೋರರು ಬಂದಿದ್ದ ಕಾರು ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪತ್ತೆಯಾಗಿತ್ತು. ಕಾರಿನಿಂದ 7.5 ಕಿಲೋ ಬೆಳ್ಳಿಯ ಆಭರಣ ಮತ್ತು 1.90 ಲಕ್ಷ ರೂಪಾಯಿ ನಗದು, ಚಿನ್ನದ ಹರಳು, ಕಬ್ಬಿಣದ ಕತ್ತರಿ, ಮಾರಕಾಸ್ತ್ರ ಲಭಿಸಿದೆ ಅಂತ ನಗರ ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ. ಇನ್ನು ಪ್ರದೀಪ್ ಅವರು ಕಾರ್ಯಾಚರಣೆಯಲ್ಲಿ ಗಾಯಗೊಂಡು ಸದ್ಯ ಚಿಕಿತ್ಸೆಯನ್ನ ಪಡಿತಾ ಇದ್ದು, ತನಿಖೆಗೆ ಪ್ರತ್ಯೇಕ ತನಿಖಾ ತಂಡವನ್ನ ರಚನೆ ಮಾಡಿದ್ದೇವೆ, ಆರೋಪಿಗಳನ್ನ ಶೀಘ್ರವೇ ಬಂಧಿಸಲಾಗುವುದು ಅಂತ ಹೇಳಿದ್ರು. ಇದೇ ವೇಳೆ ಕಮಿಷನರ್ ಮಾಧ್ಯಮಗಳಿಗೆ ಆರೋಪಿಗಳಿಂದ ವಶಪಡಿಸಿಕೊಂಡ ಚಿನ್ನಾಭರಣಗಳ, ಮಾರಕಾಸ್ತ್ರಗಳ ವಿವರವನ್ನ ತೋರಿಸಿದ್ರು, ಜೊತೆಗೆ ಅವುಗಳನ್ನ ಪ್ರದರ್ಶಿಸಿದ್ರು. ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಮತ್ತು ಅವರ ತಂಡ ಆ ಒಂದು ಮಾಹಿತಿಯನ್ನು ಆಧರಿಸಿ 26ನೇ ತಾರೀಕು ಆರೋಪಿಗಳನ್ನ ಪತ್ತೆ ಮಾಡಲಿಕ್ಕೆ ಅವರು ಟ್ರಾವೆಲ್ ಮಾಡ್ತಿದ್ದಂಥ ಒಂದು ಕಾರನ್ನು ವಶಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡಿ ಬ್ಯಾರಿಕೇಡ್ ಹಾಕ್ಕೊಂಡು ಆ ಕಾರಿಗೆ ನಿರೀಕ್ಷೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಏಕಾಏಕಿ ಆ ಕಾರನ್ನು ಮತ್ತೆ ತಿರುಗಿಸ್ಕೊಂಡು ವಾಪಸ್ ಹೋಗುವಂಥದ್ದು ಮತ್ತು ಬ್ಯಾರಿಕೇಡನ್ನು ಹೊಡೆದು ಅಲ್ಲಿ ಇದ್ದಂಥ ನಮ್ಮ ಸಿಬ್ಬಂದಿಗಳ ಮೇಲೆ ಕಾರನ್ನು ಹಾಯಿಸ್ಕೊಂಡು ಮುಂದೆ ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ನಮ್ಮ ಅಧಿಕಾರಿಗಳ ಸಮಯೋಚಿತ ಕಾರ್ಯದಿಂದ ಆ ಒಂದು ಕೃತ್ಯವನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಲ್ಲ. ಗಾಡಿಯನ್ನು ಅಡ್ಡ ಹಾಕ್ಬಿಟ್ಟು ಗಾಡಿನ ಎಲ್ಲ ಕಡೆಯಿಂದ ಕವರ್ ಮಾಡಿದಂಥ ಸಂದರ್ಭದಲ್ಲಿ ಗಾಡಿಯಿಂದ ಇಳಿದು ಅಲ್ಲಿ ಇದ್ದಂಥ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಆರೋಪಿಗಳು ತಪ್ಪಿಸ್ಕೊಂಡಿರ್ತಾರೆ. ಈ ಪ್ರಕರಣದಲ್ಲಿ ಸದ್ಯ ನಮಗೆ ಯಾವೊಬ್ಬ ಆರೋಪಿನೂ ಸಿಕ್ಕಿಲ್ಲ. ಆದರೆ ಈ ಆರೋಪಿಗಳು ಮಂಗಳೂರು ನಗರದ ಸೂರತ್ಕಲ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪರಂಗಿಪೇಟ್ ಭಾಗದವರು ಅನ್ನುವಂಥದ್ದು ನಮಗೆ ಮಾಹಿತಿ ಸಿಕ್ಕಿದೆ. ಸುಮಾರು 7-8 ಜನ ಆರೋಪಿಗಳಿಗಿಂತ ಹೆಚ್ಚು ಜನ ಆರೋಪಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು ನಮಗೆ ಸಿಕ್ಕಿದೆ. ಈ ಪ್ರಕರಣದಲ್ಲಿ ಸುಮಾರು 7.75 kg ಬೆಳ್ಳಿ, 1,90,000 ನಗದು ಹಣ, ವಿವಿಧ ರೀತಿಯ 30 ಹರಳುಗಳು, ವಿವಿಧ ಕಂಪನಿಯ ಕೆಲ ವಾಚ್ಗಳು, DVR, ಕಬ್ಬಿಣದ ಕತ್ತರಿ, ಮೆಣಸಿನ ಪುಡಿ ಪ್ಯಾಕೆಟ್, ಸ್ಪ್ರೇ ಪೇಂಟ್ ಡಬ್ಬಿ, ಎಲೆಕ್ಟ್ರಾನಿಕ್ ತೂಕ ಮಾಪಕ, ಸೈರನ್ ಮಿಷಿನ್, ಗ್ಯಾಸ್ ಸಿಲಿಂಡರ್, ಕಬ್ಬಿಣದ ಕಟರ್, ಅದೇ ರೀತಿ ಒಂದು ಕಾರು, ಕಬ್ಬಿಣದ ರಾಡುಗಳು, ಮಚ್ಚು ಹಾಗೂ ಒಂದು ಇನೋವಾ ಕಾರನ್ನು ನಾವು ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡಿದ್ದೀವಿ. ಒಟ್ಟು ಸುಮಾರು 30 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಾಹನ ಮತ್ತು ವ್ಯಾಲ್ಯೂಬಲ್ ವಸ್ತುಗಳಂದರೆ ಸಿಲ್ವರ್, ಕ್ಯಾಶ್ ಅದನ್ನೆಲ್ಲ ವಶಪಡಿಸ್ಕೊಂಡಿದ್ದೀವಿ. ಮತ್ತು ಇದರಲ್ಲಿ ನಮ್ಮ PSI ಪ್ರದೀಪ್ ಅವ್ರ ಮೇಲೆ ಹಲ್ಲೆ ಆಗಿದ್ದ ಹಿನ್ನೆಲೆಯಲ್ಲಿ ಅವ್ರಿಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ. ಅವರು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಈಗ ಮನೆಯಲ್ಲಿ ರೆಸ್ಟಲ್ಲಿದ್ದಾರೆ. ಸೊ ಉಳಿದ ಈ ಒಂದು ಪ್ರಕರಣದ ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥದ್ದು ನಮ್ಮ ಸೌತ್ ಸಬ್ ಡಿವಿಷನ್ ACP ರಂಜಿತ್ ಅವರ ನೇತೃತ್ವದಲ್ಲಿ 2 ತಂಡಗಳನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನು ಕೂಡ ವಶಪಡಿಸ್ಕೊತೀವಿ.